ಸೈಕೋ ಕನ್ನಡ ಭಾಷೆಯಲ್ಲಿ ತಯಾರಾದ ಮೊತ್ತ ಮೊದಲ ವೆಬ್ ಸಿರೀಸ್. ಕನ್ನಡದ ಉತ್ತಮ ತಂತ್ರಜ್ಞರು ಸೇರಿಕೊಂಡು ಮಾಡಿರುವಂತಹ ಸೈಕೋ ವೆಬ್ ಸಿರೀಸ್ ಇದೀಗ ವಿ4 ಸ್ಟ್ರೀಮ್ OTTಯಲ್ಲಿ ಮೂಡಿಬರುವುದಕ್ಕೆ ಸಜ್ಜಾಗಿದೆ. ಸೆಪ್ಟೆಂಬರ್ 4ರಿಂದ ವಿ4 ಸ್ಟ್ರೀಮ್ನಲ್ಲಿ ಸ್ಟ್ರೀಮಿಂಗ್ ಆಗಲಿರುವ ಸೈಕೋದ ಸ್ಪೆಷಾಲಿಟಿ ಏನು? ಉತ್ತರ ಇಲ್ಲಿದೆ ನೋಡಿ. ಸೈಕೋ ಟ್ರೇಲರ್ ಮೂಲಕವೇ ಭಾರಿ ಸದ್ದು ಮಾಡಿದ ಕನ್ನಡ ವೆಬ್ ಸಿರೀಸ್. ಕನ್ನಡ ಭಾಷೆಯಲ್ಲಿ ಸಂಪೂರ್ಣವಾಗಿ ತಯಾರಾದ ಕನ್ನಡದ ಮೊಟ್ಟ ಮೊದಲ ವೆಬ್ ಸಿರೀಸ್. ರವಿ ಶಾಮನೂರು ಫಿಲಮ್ಸ್ ಬ್ಯಾನರ್ನಡಿ ಸೋಚ್ ಸಿನಿಮಾ ಸಹಯೋಗದಲ್ಲಿ ಡಾಕ್ಟರ್ ರವಿ ಶಾಮನೂರು ಅವರ ಮೂಲಕ ನಿರ್ಮಾಣಗೊಂಡಿರುವ ಈ ವೆಬ್ ಸಿರೀಸ್ ಇದೀಗ ವಿ4 ಸ್ಟ್ರೀಮ್ OTTಯಲ್ಲಿ ಸ್ಟ್ರೀಮಿಂಗ್ ಆಗುವುದಕ್ಕೆ ರೆಡಿಯಾಗಿದೆ. ಇದೇ ಸೆಪ್ಟೆಂಬರ್ 4ರಿಂದ ಈ ವೆಬ್ ಸಿರೀಸ್ ವಿ4 ಸ್ಟ್ರೀಮ್ನಲ್ಲಿ ಸ್ಟ್ರೀಮಿಂಗ್ ಆಗಲಿದೆ. ಸೈಕೋ ವೆಬ್ ಸಿರೀಸ್ನ ಕಥೆ ಮತ್ತು ನಿರ್ದೇಶನದ ಜವಾಬ್ದಾರಿಯನ್ನ ರಾಮ್ ತೇಜ್ ಅವರು ನಿರ್ವಹಿಸಿದ್ದು ಅತ್ಯದ್ಭುತವಾಗಿ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಿದ್ದಾರೆ. ಇನ್ನು ಈಗಾಗಲೇ ಬಹುಭಾಷಾ ಸಿನಿಮಾಗಳಲ್ಲಿ ನಟಿಸಿರುವ ನಟಿ ಕುಡ್ಲದ ಕುವರಿ ಸೋನಲ್ ಮೊಂತೇರು ಈ ವೆಬ್ ಸಿರೀಸ್ ಮೂಲಕ ತಮ್ಮಲ್ಲಿರೋ ಆಕ್ಷನ್ ಕಟ್ನ ಟ್ಯಾಲೆಂಟ್ ಅನ್ನ ತೋರಿಸಿದ್ದಾರೆ. ಈ ವೆಬ್ ಸಿರೀಸ್ನ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಸೋನಲ್ ಮೊಂತೇರು ವರ್ಕ್ ಮಾಡಿದ್ದಾರೆ. ಇನ್ನು ಪ್ರೊಡಕ್ಷನ್ ಡಿಸೈನ್ ಕೆಲಸವನ್ನ ಚರಣ್ ಸುವರ್ಣ ನಿರ್ವಹಿಸಿದ್ದಾರೆ. ಸಂಗೀತ ನಿರ್ದೇಶನದ ಜವಾಬ್ದಾರಿಯನ್ನ ಕಿಶೋರ್ ಅವರು ನಿರ್ವಹಿಸಿದ್ದಾರೆ. ಈ ವೆಬ್ ಸಿರೀಸ್ನಲ್ಲಿ ಎಲ್ಲ ಆರ್ಟಿಸ್ಟ್ಗಳು ಕೂಡ ಅದ್ಭುತವಾದ ನಟನೆಯ ಮೂಲಕ ನಿಮ್ಮನ್ನ ಎಂಟರ್ಟೈನ್ ಮಾಡಿದ್ದಾರೆ. ಮುಖ್ಯ ಪಾತ್ರದಲ್ಲಿ ಈಗಾಗಲೇ ಸಿನಿಮಾ ಸೀರಿಯಲ್ಗಳಲ್ಲಿ ನಟಿಸಿ ಮನೆ ಮಾತಾಗಿರುವ ನಟ ಅಮಿತ್ ರಾವ್, ಮಂಜು ದೈವಜ್ಞ, ಶ್ರೇಯಾ ಶೆಟ್ಟಿ, ಜೋಸಿಟಾ ಕ್ರಿಸ್ಟಿನಾ, ಜಾನ್ವಿ, ನೇಹಾ, ಕೇಶವ್, ಸಂಕೇತ್, ನಮ್ರತ ನಟಿಸಿದ್ದಾರೆ. ಇನ್ನು ಆತಿಥ್ಯದ ಜವಾಬ್ದಾರಿಯನ್ನ ಹೇಮಾವತಿ ಸುವರ್ಣ ನಿಭಾಯಿಸಿದ್ದಾರೆ. ಸೈಕೋ ವೆಬ್ ಸಿರೀಸ್ನಲ್ಲೂ ಅತ್ಯುತ್ತಮ ಪ್ರೊಡಕ್ಷನ್ ಟೀಮ್ ವರ್ಕ್ ಮಾಡಿದೆ. ಪ್ರೊಡಕ್ಷನ್ ಟೀಮ್ನಲ್ಲಿ ಶ್ರೀನಿವಾಸ್ ಸಿಬಿ ಗೌಡ, ಭರತ್ ಸಹಕರಿಸಿದ್ದಾರೆ. ಇನ್ನು ಅಸೋಸಿಯೇಟ್ ಕ್ಯಾಮರಾಮನ್ ಆಗಿ ಸಂಪತ್ ರೆಡ್ಡಿ ಕಾರ್ಯನಿರ್ವಹಿಸಿದ್ದು, ದಯಾನಂದ್ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ವೆಬ್ ಸಿರೀಸ್ನ ಎಡಿಟಿಂಗ್ ವರ್ಕ್ನಲ್ಲಿ ಕವಿತಾ ಭಂಡಾರಿ ಅವರು ಕೈ ಜೋಡಿಸಿದ್ದಾರೆ. ಲಕ್ಷ್ಮೀ ಶ್ರೀನಿವಾಸ್ ಅವರು ಡ್ರೋನ್ ಕ್ಯಾಮೆರಾದಲ್ಲಿ ಸಹಕರಿಸಿದ್ದಾರೆ. ಇನ್ನು ಕೋ ಡೈರೆಕ್ಟರ್ ಆಗಿ ಉದಯ್ ರಂಗನಾಥ್, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಪೃಥ್ವಿ ಶಾಮನೂರು, ಶಂಕರ್ ಗೌಡ ಸಹಕರಿಸಿದ್ದಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕ್ಷಿತಿ ಸುವರ್ಣ ಸಹಕರಿಸಿದ್ದಾರೆ. ಇನ್ನು ಈ ವೆಬ್ ಸಿರೀಸ್ ಮೇಕಪ್ನಲ್ಲಿ ಸಾಕಷ್ಟು ಕೌಶಲ್ಯವನ್ನ ಬಯಸಿದ್ದು, ಸಂಜಯ್ ಅವರು ಅದ್ಭುತವಾಗಿ ಮೇಕಪ್ನ ಜವಾಬ್ದಾರಿಯನ್ನ ನಿರ್ವಹಿಸಿದ್ದಾರೆ. ರವಿ ಅವರ ಛಾಯಾಗ್ರಹಣ ನಿರ್ದೇಶನದಲ್ಲಿ ಕ್ಯಾಮ್ರಾ ಕೈಚಳಕ ಅದ್ಭುತವಾಗಿ ಮೂಡಿ ಬಂದಿದೆ. ಇಂತಹ ಒಂದು ವೆಬ್ ಸಿರೀಸ್ ಇದೀಗ ವಿ4 ಸ್ಟ್ರೀಮ್ನಲ್ಲಿ ಮೂಡಿ ಬರಲಿದೆ. ಆಂಡ್ರಾಯ್ಡ್ ಫೋನ್ ಬಳಕೆದಾರರು ಗೂಗಲ್ ಪ್ಲೇಸ್ಟೋರ್ನಿಂದ ವಿ4 ಸ್ಟ್ರೀಮ್ ಆಪ್ ಡೌನ್ಲೋಡ್ ಮಾಡಿಕೊಂಡು ವೆಬ್ ಸಿರೀಸ್ ವೀಕ್ಷಿಸಿ ಆನಂದಿಸಬಹುದಾಗಿದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.